ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಪ್ರಕರಣ. ಉಡುಪಿ ಜಿಲ್ಲಾ ಬಿಜೆಪಿಯಿಂದ ಈ ಒಂದು ಕೊಲೆ ಕೃತ್ಯದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು. ಉಡುಪಿಯಲ್ಲಿ ಶಾಸಕ ರಘುಪತಿ ಭಟ್ ಉಗ್ರ ಭಾಷಣವನ್ನು ಮಾಡಿದ್ದಾರೆ. ಕಠೋರ ಮುಸ್ಲಿಂ ಶರಿಯತ್ ಕಾನೂನು ಪಾಲಿಸಲು ತಯಾರು ಇರಲಿ. ಹರ್ಷನನ್ನು ಕೊಂದವರನ್ನು ಸಾರ್ವಜನಿಕವಾಗಿ ಕಲ್ಲೆಳೆದು ಸಾಯಿಸಲು ಅವಕಾಶ ಕೊಡಬೇಕು. ಕೊಲೆಗಡುಕರಿಗೆ ಶರಿಯತ್ ಕಾನೂನು ಪ್ರಕಾರ ಶಿಕ್ಷೆ ನೀಡುತ್ತೀರಾ? ಶರಿಯತ್ ಪ್ರಕಾರ ಶಿಕ್ಷೆ ನೀಡಿದರೆ ಹಿಜಾಬ್ ಧರಿಸಲು ಅವಕಾಶ ಕೊಡಬಹುದು. ಕಠಿಣ ಶಿಕ್ಷೆ ಬೇಡ. ತರಗತಿಯಲ್ಲಿ ಹಿಜಾಬ್ ಬೇಕೆಂದರೆ ಅದು ಆಗೋದಿಲ್ಲ. ಭಾರತ ದೇಶದ ಗಾಳಿ ನೀರು ಅನ್ನ ತಿನ್ನುತ್ತಿದ್ದೀರಿ. ಕಾಂಗ್ರೆಸ್ ಪಕ್ಷ ಪಲಾಯನ ಮಾಡಬೇಡಿ. ನಿಮ್ಮ ನಿಲುವು ಸ್ಪಷ್ಟಪಡಿಸಿ. ಹಿಜಾಬ್ ವಿಚಾರ ನಿಲುವೇನು? ಹರ್ಷ ಕೊಲೆಯಲ್ಲಿ ನಿಲುವೇನು? ದುಬೈ ಸೌದಿಗಳಲ್ಲಿ ಶರಿಯತ್ ಕಾನೂನು ಇದ್ದರೂ ಆಧುನಿಕತೆಯನ್ನು ಒಪ್ಪಿಕೊಳ್ಳಲಾಗುತ್ತಿದೆ. ಹಿಂದೂಗಳ ಕೆಲ ಪದ್ಧತಿ ಕಾಲಕಾಲಕ್ಕೆ ಬದಲಾವಣೆಯಾಗಿದೆ. ನಮ್ಮ ವಿದ್ವಾಂಸರು ಸತಿಸಹಗಮನ, ಬಾಲ್ಯವಿವಾಹ, ಅಸ್ಪೃಶ್ಯತೆ, ಅಸಮಾನತೆಯನ್ನು ತೊಡೆದು ಹಾಕಿದ್ದಾರೆ. ಶರಿಯತ್ ಕಾನೂನು ಒಪ್ಪುವುದಾದರೆ ಎಲ್ಲವನ್ನೂ ಮುಸ್ಲಿಮರಿಗೆ ಕಡ್ಡಾಯ ಮಾಡಿ. ನಾವು ಭಾರತ ಸಂವಿಧಾನ ಒಪ್ಪುವರು. ಸಾಕಷ್ಟು ಒಳ್ಳೆಯ ಮುಸ್ಲಿಮರು ಸಂವಿಧಾನವನ್ನು ಒಪ್ತಾರೆ. ಕ್ಲಾಸ್ ರೂಮಲ್ಲಿ ಹಿಜಾಬ್ ಬೇಕನ್ನೋರಿಗೆ ಶರಿಯತ್ ಕಾನೂನು ಜಾರಿಗೆ ತನ್ನಿ. ಕೊಲೆ, ಅತ್ಯಾಚಾರ, ಭಯೋತ್ಪಾದನೆ ಮಾಡಿದಾಗ ಶರಿಯತ್ ಬೇಡವಾ? ಕಠೋರ ಮುಸ್ಲಿಮರು ಈಗಲೇ ಹೇಳಿಕೆಯನ್ನು ನೀಡಬೇಕು. ಅಪರಾಧ ಮಾಡಿದಾಗ ಭಾರತದ ಸಂವಿಧಾನ, ಸುಪ್ರೀಂ ಕೋರ್ಟ್ ನೆನಪಾಗುತ್ತೆ. ಕಾಲೇಜಿನ ತರಗತಿ ಶಿಸ್ತು ಪಾಲಿಸುವ ಮುಸಲ್ಮಾನಿಗೆ ನಾನು ಈ ಮಾತನ್ನು ಹೇಳುತ್ತಿಲ್ಲ ಎಂದು ಶಾಸಕ ರಘುಪತಿ ಭಟ್ ಹೇಳಿದರು. ಸಿಕ್ಕಿದ ಕಡೆ ಎಲ್ಲ ಕ್ರಿಮಿನಲ್ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡುವಾಗ ಅವರಿಗೆ ಶರಿಯತ್ ಕಾನೂನು ಬೇಡ. ಆಗ ಭಾರತದ ಸಂವಿಧಾನ ಬೇಕು, ಸುಪ್ರೀಂ ಕೋರ್ಟ್ ಬೇಕು, ಹೈಕೋರ್ಟ್ ಬೇಕು. ಹಾಗಾಗಿ ಇವರ ದ್ವಿಮುಖ ನೀತಿಯನ್ನ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾನು ಯಾರು ಮುಸಲ್ಮಾನರು ನಮ್ಮ ಕಾನೂನನ್ನು ಗೌರವಿಸಿ, ಹೈಕೋರ್ಟ್ ಆದೇಶವನ್ನು ಗೌರವಿಸಿ ಮತ್ತು ಅದಕ್ಕಿಂತ ಮೊದಲೇ ಕಾಲೇಜಿನ ಶಿಸ್ತನ್ನು ಪಾಲಿಸಿ ಹಿಜಾಬ್ ತೆಗೆದು ಕ್ಲಾಸ್ ರೂಮಲ್ಲಿ ಬಾರ್ತಾರೆ, ಅವರನ್ನು ಅತ್ಯಂತ ಗೌರವಿಸ್ತೇನೆ. ಅವ್ರ ಬಗ್ಗೆ ಈ ಮಾತಾಡಿದ್ದಲ್ಲ ನಾನು. ಯಾರು ನೋಡಿ ಎಲ್ಲಿ ತನಕ ಇದೆ ಅಂದ್ರೆ ಸೌದಿ ಅಲ್ಲಿ ಸಹಿತ ಅಲ್ಲಿ ಶರಿಯತ್ ಕಾನೂನು ಇದ್ರು ಅವರು ಆಧುನಿಕತೆಯನ್ನು ಅಳಿಸಿಕೊಂಡಿದ್ದಾರೆ. ಈಗ ಎಲ್ಲಿದ್ದೇವೆ ನಾವು? ನಾವೆಲ್ಲಿಯಾದರೂ ಹಿಂದೂ ಆಚರಣೆಗಳನ್ನ ನಾವು ಮಾಡ್ಲಿಕ್ಕೆ ಬಂದ್ರೆ ನೀವು ಯಾವ ಶತಮಾನದಲ್ಲಿದ್ದೀರಿ? 21ನೇ ಶತಮಾನದಲ್ಲಿ ನೀವು ಇಷ್ಟು ಕಠೋರವಾಗಿ ಮಾಡುದಾ ಅಂತ ಕೇಳ್ತಾರೆ. ಹಿಂದೂವಲ್ಲಿಯೂ ಕೆಲವು ಪದ್ಧತಿಗಳಿತ್ತು, ಅದನ್ನು ಕಾಲಕಾಲಕ್ಕೆ ನಮ್ಮ ವಿದ್ವಾಂಸರಿಗೂ ನಮ್ಮೆಲ್ಲ ಒಪ್ಪಿಕೊಂಡು ಅದನ್ನು ಬದಲಾವಣೆ ಮಾಡ್ಕೊಂಡಿದ್ದೇವೆ. ಸತಿಸಹಗಮನ ಇತ್ತು, ಬಾಲ್ಯ ವಿವಾಹ ಇತ್ತು, ಇನ್ನು ತುಂಬ ಇತ್ತು, ಕೆಲವು ಅಸ್ಪೃಶ್ಯತೆ, ಅಸಮಾನತೆ ಇತ್ತು. ಅದಕ್ಕೆ ನೀವು ಇವತ್ತು ಶರಿಯತ್ ಕಾನೂನನ್ನು ಒಪ್ಪುದಾದ್ರೆ ನಾನು ಹೇಳಿದ ಹಾಗೆ ಶರಿಯತ್ ಕಾನೂನಲ್ಲಿ ಇರುವಂತಹದ್ದನ್ನ ಎಲ್ಲವನ್ನ ಮುಸ್ಲಿಮರಿಗೆ ಕಡ್ಡಾಯ ಮಾಡಿ, ಎಲ್ಲವನ್ನ ಹಠ ಮಾಡ್ತಾ ಇದ್ದಾರೆ. ಒಂದೂವರೆ ವರ್ಷ ಅವರಿಗೆ ಅಷ್ಟು ತಲೆಗೆ ಹರಿದಿದ್ದಾರೆ. ಅಂದ್ರೆ ನನ್ನದು ಇಷ್ಟು ನಾನು ಮಾತಾಡಿದ್ದು, ಯಾರು ಕ್ಲಾಸ್ ರೂಮಲ್ಲಿ ಹಿಜಾಬ್ ಬೇಕು, ಬಹಳ ಕಠೋರ ಮುಸ್ಲಿಮರು ಅಂತ ಹೇಳ್ತಿದ್ದಾರೆ, ದಯವಿಟ್ಟು ಅವರು ಕಠೋರವಾದಂಥ ನಿಮ್ಮ ಶರಿಯತ್ ಕಾನೂನನ್ನು ಪಾಲಿಸ್ಕೊಳ್ಳಿಕ್ಕೆ ತಯಾರಿರಲಿ. ಈಗ ಅವ್ರು ಹೇಳಿ, ಇವತ್ತೇ ಅವರೆಲ್ಲ ಸ್ಟೇಟ್ಮೆಂಟ್ ಕೊಡಲಿ. ಆ ಹರ್ಷನನ್ನು ಕೊಂದಂಥ 6 ಜನರಿಗೆ ನೀವು ಸಾರ್ವಜನಿಕವಾಗಿ ಎತ್ತಿಕಟ್ಟು ಎಲ್ಲರೂ ಕಲ್ಲು ಹೊಡೆದು ಅವರನ್ನ ಕೊಲ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಿ. ಆಗ ನಮಗೆ ಸಂತೋಷ. ಆಗ ನಾವು ಬೇಕಾದ್ರೆ ಸ್ವಲ್ಪ ತ್ಯಾಗ ಮಾಡಿ ನಿಮಗೆ ಹಿಜಾಬ್ ಹಾಕಲಿಕ್ಕೆ ಬಿಡೋಣ ಅಂತ ಹೇಳೋಣ. ಯಾಕಂದ್ರೆ ನೀವು ಅಷ್ಟು ಮಾಡ್ಲಿಕ್ಕೆ ತಯಾರಿದ್ದರಿಂದ ನಾವು ಸ್ವಲ್ಪ ಎಜೆಸ್ಟ್ ಆಗೋಣ ಅಂತ ಹೇಳ್ಬೋದು. ನಿಮಗೆ ಅದು ಬೇಡ ಇದು ಬೇಕು ಹೇಳಿದ್ರೆ ಆಗಲ್ಲ. ಭಾರತ ದೇಶದಲ್ಲಿದ್ದೀರಿ, ಭಾರತದ ಗಾಳಿ ನೀರು ಅನ್ನ ಎಲ್ಲವನ್ನ ತಿಂತಾ ಇದ್ದೀರಿ.